ರಾಜನೋರ್ವ ತನ್ನ ರಾಜ್ಯದ ರಕ್ಷಣೆಗೆ ಸಮರ್ಥ ಸೈನ್ಯ ಸಿದ್ಧಪಡಿಸುವಂತೆ ಹಿಂದೂ ಧರ್ಮದ ರಕ್ಷಣೆಗೆ ಕಟಿಬದ್ಧರಾಗಬೇಕು ಎಂದು ಪರ್ಯಾಯ ಅದಮಾರು ಶ್ರೀ ಈಶಪ್ರಿಯತೀರ್ಥ ಶ್ರೀಪಾದರು ಹೇಳಿದರು. ಅದಮಾರು ನರಸಿಂಹತೀರ್ಥ ಸಂಸ್ಥಾನದ ಶ್ರೀ ವಿಶ್ವಪ್ರಿಯತೀರ್ಥ ಶ್ರೀಪಾದರ ಪ್ರಿಯ ಶಿಷ್ಯ ಶ್ರೀ ಈಶಪ್ರಿಯತೀರ್ಥ ಶ್ರೀಪಾದರ ಪ್ರಥಮ ಪರ್ಯಾಯವಧಿಯ ದೀಕ್ಷಾ ಸಮಾಪನ ವಿಶ್ವಾರ್ಪಣಂ 2ನೇ ದಿನದ ಕಾರ್ಯಕ್ರಮದಲ್ಲಿ ಸೋಮವಾರ ಆಶೀರ್ವಚನ ನೀಡಿದರು. ಸಾನ್ನಿಧ್ಯ ವಹಿಸಿದ್ದ ಗುರುಪುರ ವಜ್ರದೇವಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಧರ್ಮಾಚರಣೆಯೊಂದಿಗೆ ಕರ್ತವ್ಯ ನಿರ್ವಹಿಸಬೇಕು, ನಮ್ಮ ಧರ್ಮದ ಬಗ್ಗೆ ಅಭಿಮಾನ ಬೇಕು, ಎಲ್ಲ ಕಡೆಗಳಿಂದಲೂ ಎಲ್ಲರಿಂದಲೂ ಹಿಂದೂ ಧರ್ಮದ ಬಗ್ಗೆ ಟೀಕೆ ಅಭದ್ರತೆ ಮೂಡಿಸುವ ಈ ದಿನಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಹಿಂದೂ ಸೈನಿಕ ಹುಟ್ಟಿ ಬೆಳೆದು ನಮ್ಮ ನಾಡು ರಾಮರಾಜ್ಯವಾಗಲಿ ಕೈಜೋಡಿಸಬೇಕು ಎಂದು ಆಶಿಸಿದರು. ವಿಶೇಷ ಉಪನ್ಯಾಸ ಅಂಕಣಕಾರ ಚಕ್ರವರ್ತಿ ಸೂಲಿಬೆಲೆ ಹಿಂದೂ ಅಸ್ಮಿತೆ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಕಟೀಲು ಕ್ಷೇತ್ರದ ಆನುವಂಶಿಕ ಮುಕ್ತೇಶ್ವರ ಮತ್ತು ಅರ್ಚಕ ವಾಸುದೇವ ಆಸ್ರಣ್ಣ ಹಾಗೂ ಅರ್ಚಕ ವೆಂಕಟರಮಣ ಆಸ್ರಣ್ಣ ಅಭ್ಯಾಗತರಾಗಿದ್ದರು. ಈ ಸಂದರ್ಭದಲ್ಲಿ ಅದಮಾರು ಮಠದ ಸೇವಕ ಎ ವೆಂಕಟೇಶ್ ಮತ್ತು ಗ್ರಾಮೀಣ ಅಂಚೆಪೇದೆ ಪ್ರದೀಪ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಮಠದ ವ್ಯವಸ್ಥಾಪಕ ಗೋವಿಂದರಾಜ್ ಸ್ವಾಗತಿಸಿದರೆ, ವಿದ್ವಾಂಸ ಕುತ್ಪಾಡಿ ಕೃಷ್ಣರಾಜ್ ಭಟ್ ನಿರೂಪಿಸಿದರು. ಬಳಿಕ ಮುಂಬೈ ಪೋರ್ಬಿಯನ್ ಚಟರ್ಜಿ ಮತ್ತು ಬೆಂಗಳೂರಿನ ಅಂಬಿ ಸುಬ್ರಹ್ಮಣ್ಯನ್ ಅವರಿಂದ ಸಿತಾರ್ ಮತ್ತು ಪಿಟೀಲು ಜುಗಲ್ಬಂದಿ ಕಾರ್ಯಕ್ರಮ ನಡೆಯಿತು. ಅಸ್ಮಿತೆ ಅನ್ನೋದು ಸ್ಥೂಲ ರೂಪದಲ್ಲಿ ಐಡೆಂಟಿಟಿ ಅನ್ನುವಂಥ ಸಂಕೇತ. ನನ್ನ ಅಸ್ತಿತ್ವಕ್ಕೆ ಕಾರಣವಾಗುವಂಥ ಸಂಗತಿಗಳು ಅಥವಾ ನಾನು ಅಸ್ತಿತ್ವದಲ್ಲಿದ್ದೀನಿ ಅಂತ ಗುರುತಿಸಲಿಕ್ಕೆ ಬೇಕಾಗಿರುವಂಥ ಸಂಗತಿಗಳನ್ನು ಅಸ್ಮಿತೆ ಅಂತ ಕರಿಬೋದೇನೋ. ಈ ರಾಷ್ಟ್ರದ ಅಸ್ಮಿತೆ ಅಂತ ಕರೆಯುವಾಗ ಒಂದಷ್ಟು ಸಂಗತಿಗಳಿವೆ. ಈ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ನಾವು ನದಿಗಳನ್ನು, ಸಾಗರಗಳನ್ನು, ಇಲ್ಲಿನ ಭೂ ಮೇಲ್ಮೈಯ ಪರಿಸ್ಥಿತಿಗಳನ್ನು ವಿವರಣೆ ಮಾಡ್ತಾ ಇದು ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತ ಹೇಳ್ತೀವಿ. ಈ ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತ ಹೇಳಿದ್ರೆ ಸರ್ವಧರ್ಮ ಸಮಭಾವ ಎನ್ನುವಂಥ ಕಲ್ಪನೆಯನ್ನು ಕಟ್ಟಿಕೊಡ್ತೀವಿ. ಈ ರಾಷ್ಟ್ರದ ಅಸ್ಮಿತೆಯ ಸಂಕೇತ ಅಂತಂದ್ರೆ ಇಡೀ ಜಗತ್ತನ್ನೇ ಕುಟುಂಬವೆಂದು ಭಾವಿಸುವಂಥ ಸಂಗತಿ ಅಂತ ಭಾವಿಸ್ತೀವಿ. ಹಾಗೆ ಹಿಂದುತ್ವಕ್ಕೂ ಒಂದಷ್ಟು ಅಸ್ಮಿತೆ ಇದೆಯಲ್ಲ, ಅದು ಹೇಗೆ, ಯಾವುದು ಅನ್ನೋದರ ಕುರಿತಂತೆ ಒಂದಷ್ಟು ಚರ್ಚೆ. ತುಂಬ ಜನ ಕಾಲೇಜಿನ ವಿದ್ಯಾರ್ಥಿಗಳು ಇರೋದ್ರಿಂದ ಅರ್ಥವಾಗುವ ಭಾಷೆಯಲ್ಲಿ ಅದನ್ನು ಚರ್ಚೆ ಮಾಡೋದು ಬಹಳ ಒಳ್ಳೆಯದು ಅಂತ. ಅನೇಕ ಬಾರಿ ಪದಗಳ ಭಾರ ಹೇಗಿರುತ್ತೆ ಅಂತಂದರೆ ಕ್ರಿಕೆಟ್ನಲ್ಲಿ ಹೇಳುವಂತೆ ಬೌನ್ಸರ್ಗಳೇ ಜಾಸ್ತಿ ಆಗ್ತಾ ಇರುತ್ತೆ.